ಅಪರಾಧಿಗಳ ಹಣ ವರ್ಗಾವಣೆಯ ಬಲೆಯಲ್ಲಿ $96 ಬಿಲಿಯನ್ ಕ್ರಿಪ್ಟೋ ಕರೆನ್ಸಿ ವಂಚನೆಯಲ್ಲಿ ಯುಎಸ್ಎಗೆ ಬೇಕಾಗಿದ್ದ ವ್ಯಕ್ತಿಯನ್ನು ಭಾರತದಿಂದ ಪರಾರಿಯಾಗುವ ಸಂದರ್ಭದಲ್ಲಿ ಕೇರಳದಲ್ಲಿ ಬಂಧಿಸಲಾಗಿದೆ. ಬಂಧಿಸಲ್ಪಟ್ಟ ವ್ಯಕ್ತಿ ಲಿಥುವೇನಿಯಾ ಮೂಲದ ಅಲೆಕ್ಸಿಸ್ ಬೆಸಿಯೋಕೋವ್. ಗ್ಯಾರಂಟೆಕ್ಸ್ ಮೂಲಕ ಕ್ರಿಪ್ಟೋ ವಂಚನೆ, ರ್ಯಾನ್ಸಮ್ವೇರ್, ಕಂಪ್ಯೂಟರ್ ಹ್ಯಾಕಿಂಗ್, ಮಾದಕ ವಸ್ತುಗಳ ಸಾಗಾಟ ಮೊದಲಾದ ಅಪರಾಧಿಗಳ ಗುಂಪಿನ ಸದಸ್ಯ ಈ ಅಲೆಕ್ಸಿಸ್. ಕಳೆದ 6 ವರ್ಷಗಳಿಂದ ಗ್ಯಾರಂಟೆಕ್ಸ್ ಮೂಲಕ ಅಲೆಕ್ಸಿಸ್ ಬಲೆಯ ದಾರಿಯ ಮೋಸದಲ್ಲಿ ತೊಡಗಿದ್ದ. ಆರ್ಥಿಕ ನಿರ್ಬಂಧ ನಿಯಮವನ್ನು ಉಲ್ಲಂಘಿಸಿ ಕ್ರಿಪ್ಟೋ ದಾರಿಯಾಗಿ $96 ಬಿಲಿಯನ್ ಅಕ್ರಮ ವರ್ಗಾವಣೆ ಮಾಡಿರುವುದು ಕಂಡುಬಂದಿದೆ. ಯುಎಸ್ಎಯಲ್ಲಿ ಮೋಸ ಹೋದವರ ಪ್ರಕಾರ ಇದೊಂದು ದೊಡ್ಡ ಅಪರಾಧಿ ತಂಡ ಎಂದು ತಿಳಿದು ಬಂದಿದೆ. ಯುಎಸ್ಎಯ 18 ಕೋಡ್ಗಳನ್ನು ಬಳಸಿ ಅಮಾಯಕರ ಹಣ ಎಗರಿಸುವುದು ಕೂಡ ನಡೆದಿದೆ. 2022ರಲ್ಲಿ ಅಲೆಕ್ಸಿಸ್ಗೆ ಯುಎಸ್ಎ ಹಣಕಾಸು ವ್ಯವಹಾರದ ನಿರ್ಬಂಧ ಹೇರಿತ್ತು. ಕಳೆದ ವಾರ ಈತನ ಬಂಧನಕ್ಕೆ ಯುಎಸ್ಎಯಿಂದ ಭಾರತದ ವಿದೇಶಾಂಗ ಸಚಿವಾಲಯಕ್ಕೆ ಮಾಹಿತಿ ಕೂಡ ಬಂದಿತ್ತು. ಕೂಡಲೇ ಸಿಬಿಐ ಮತ್ತು ಕೇರಳದ ಪೊಲೀಸರು ಕಾರ್ಯಪ್ರವೃತ್ತರಾಗಿ ತಿರುವನಂತಪುರದಲ್ಲಿ ಅಲೆಕ್ಸಿಸ್ನನ್ನು ಬಂಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ತಿರುವನಂತಪುರ.